बिस्मिल्लाह अर्रहमान अर्रहीम अल्हम्दुलिल्लाहि रब्बिल आलमीन अस्सलातु वस्सलामु अला रसूलिल करीम व अला आलिहि व अस्हाबिहि अज्मईन। ಇಂದಿನ ಈ ಇಫ್ತಾರ್ ಸ್ನೇಹಕೂಟ, ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮನ್ನು ಅಭಿಸಂಬೋಧಿಸಿ ಮಾತನಾಡಿದಂತಹ ಜನಾಬ್ ಅಬ್ದುಲ್ ಖಾದರ್ ಕುಕ್ಕಿಲ ಅವರೇ, ಶ್ರೀ ವಿದ್ಯಾಧರ್ ಶೆಟ್ಟಿ ಅವರೇ, ಶ್ರೀ ಥಾಮಸ್ ರೊಸಾರಿಯೋ ಅವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ಸರ್ವಶಕ್ತನ ಶಾಂತಿ ಅನುಗ್ರಹಗಳು ನಮ್ಮೆಲ್ಲರ ಮೇಲೆ ವರ್ಷುತ್ತಿರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಫ್ತಾರ್ ಎನ್ನುವಂತಹ ಒಂದು ಸಂತೋಷದ ಗಳಿಗೆಯಲ್ಲಿ ನಾವಿದ್ದೇವೆ. ಉಪವಾಸ ತೊರೆಯುವ ಒಂದು ಸನ್ನಿವೇಶ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಬಗ್ಗೆ ಹೇಳಿದ್ರು, ಉಪವಾಸ ಆಚರಿಸಿದವರಿಗೆ ಎರಡು ಸಂತೋಷ ಇದೆ ಅಂತ ಹೇಳಿ. ಒಂದು ಉಪವಾಸ ತೊರೆಯುವ ಸಂದರ್ಭದಲ್ಲಿ ಉಂಟಾಗುವಂತಹ ಸಂತೋಷ, ಅದು ಈ ಲೋಕದಲ್ಲಿ ನಾವು ಅನುಭವಿಸುವಂತಹದ್ದು. ಇನ್ನೊಂದು ಸಂತೋಷ, ನಾಳೆ ಪರಲೋಕದಲ್ಲಿ ನಮ್ಮನ್ನು ಸೃಷ್ಟಿಸಿದಂತಹ ನಮ್ಮ ಸೃಷ್ಟಿಕರ್ತನ ನಾವು ಕಾಣುವಂತಹ ಒಂದು ಸಂತೋಷ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದನೆಯ ಸಂತೋಷದ ಸಂದರ್ಭದಲ್ಲಿ ನಾವಿದ್ದೇವೆ. ಈ ಸಂತೋಷವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಸಹೋದರ ಸಮುದಾಯದ ಬಂಧುಗಳನ್ನು ಕೂಡ ಒಟ್ಟು ಸೇರಿಸಿಕೊಂಡು ನಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳಿಸುವಂತಹದ್ದು, ಪರಸ್ಪರ ಒಟ್ಟು ಸೇರಿ ಸಿಹಿತಿಂಡಿಗಳನ್ನು ಶೇರ್ ಮಾಡಿಕೊಳ್ಳುವಂತಹದ್ದು, ಇದು ನಿಜವಾಗಿಯೂ ನಮ್ಮಲ್ಲಿ ಸೌಹಾರ್ದತೆಯನ್ನು ಆತ್ಮೀಯತೆಯನ್ನು ಬೆಳೆಸಲಿಕ್ಕಿರುವಂತಹ ಒಂದು ಮಾರ್ಗವಾಗಿದೆ. ಆದ್ದರಿಂದ ಇದು ಶ್ಲಾಘಿಸಲ್ಪಡಬೇಕಾದಂತಹ ಒಂದು ವಿಚಾರ. ಈಗಾಗಲೇ ಹಿಂದಿನ ಭಾಷಣದಲ್ಲಿ ಸೂಚಿಸಲಾದಂತೆ ಉಪವಾಸ ವ್ರತ ಬಹಳ ಕಟ್ಟುನಿಟ್ಟಾಗಿ ಪಾಲಿಸಲ್ಪಡುವಂತಹ ಒಂದು ಆರಾಧನಾ ಕರ್ಮ. ಉಪವಾಸದ ಬಗ್ಗೆ ಕುರ್ಆನ್ನಲ್ಲಿ ಹೇಳಿರುವಂತಹದ್ದು, ವಿಶ್ವಾಸಿಗಳನ್ನು ಅಭಿಸಂಬೋಧಿಸಿ ಕುರ್ಆನ್ ಹೇಳಿರುವುದು, ನಿಮಗಿಂತ ಮುಂಚಿನವರಿಗೆ ಉಪವಾಸ ವ್ರತ ಕಡ್ಡಾಯಗೊಳಿಸಲಾದಂತೆ ನಿಮ್ಮ ಮೇಲೂ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿ. ಅದರ ಅರ್ಥ, ಈ ಭೂಮಿಯಲ್ಲಿ ಮನುಷ್ಯನ ಜೀವನದ ಆರಂಭದಿಂದ ಕಡ್ಡಾಯವಾಗಿರುವಂತಹ ಒಂದು ಆರಾಧನಾ ಕರ್ಮ ಆಗಿತ್ತು ಉಪವಾಸ ವ್ರತ ಅಂತ ಹೇಳ್ಬೋದು. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಮಾತ್ರ ಇದು ಆರಂಭಗೊಂಡಂತಹ ಒಂದು ಆರಾಧನಾ ಕರ್ಮ ಅಲ್ಲ, ಅದಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿದ್ದಂತಹ ಒಂದು ಆರಾಧನಾ ಕರ್ಮ ಇದು ಅಂತ ಹೇಳಿ ಕುರ್ಆನ್ ಸ್ಪಷ್ಟಪಡಿಸುತ್ತದೆ. ಆದ್ದರಿಂದಲೇ ಇತರ ಧರ್ಮಗಳಲ್ಲಿಯೂ ಕೂಡ ನಮಗೆ ಕಾಣಬಹುದು, ಉಪವಾಸ ವ್ರತ ಎನ್ನುವಂತಹ ಒಂದು ಆರಾಧನಾ ಕರ್ಮ ಅಸ್ತಿತ್ವದಲ್ಲಿ ಇದೆ. ಅದರಲ್ಲಿ ಸ್ವಲ್ಪ ಭಿನ್ನತೆ ಇದೆ ಅಷ್ಟೇ. ಕ್ರೈಸ್ತರು ಆಚರಿಸ್ತಾರೆ 40 ದಿನಗಳು 50 ದಿನಗಳೇನೋ, ಅದರಲ್ಲಿ ಭಿನ್ನತೆ ಇದೆ. ಹಿಂದೂ ಸಹೋದರರು ಕೂಡ ಆಚರಿಸ್ತಾರೆ, ಅದು ವಿವಿಧ ರೀತಿಯದ್ದಿದೆ. ಅದನ್ನು ಕೂಡ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರು ಈಗಾಗಲೇ ತಮ್ಮ ಮುಂದೆ ವಿವರಿಸಿದ್ದಾರೆ. ಮುಸ್ಲಿಮರು ಆಚರಿಸುವಂತಹ ಈ ಉಪವಾಸ ವ್ರತ ಬಹಳ ಕಟ್ಟುನಿಟ್ಟಾಗಿ ಅನ್ನಪಾನೀಯವನ್ನು ಸಂಪೂರ್ಣವಾಗಿ ತೊರೆದು ನಿರ್ವಹಿಸುವಂತಹ ಒಂದು ಆರಾಧನಾ ಕರ್ಮ. ಇದರ ಉದ್ದೇಶ ಬರೀ ಹಸಿವೆ ಅಲ್ಲ ಎನ್ನುವಂತಹದ್ದು ಈಗಾಗಲೇ ನಿಮಗೆ ತಿಳಿಸಿಕೊಡಲಾಯಿತು. ಯಾವ ಉದ್ದೇಶಕ್ಕಾಗಿ ಉಪವಾಸ ವ್ರತವನ್ನು ಆಚರಿಸಲಾಗ್ತದೆ, ಅದರಿಂದ ನಾವು ಏನನ್ನು ಗಳಿಸಬೇಕು, ನಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆ ಆಗಬೇಕು, ಅದರ ಬಗ್ಗೆ ಈಗಾಗಲೇ ನಿಮಗೆ ಹೇಳಲಾಯಿತು. ನಿಜವಾಗಿ ಹಸಿವೆ ಮಾತ್ರ ಅದರ ಉದ್ದೇಶ ಆಗಿದ್ದರೆ ಹೆಚ್ಚು ಹೊತ್ತು ಉಪವಾಸ ಆಚರಿಸುವ ಹೆಚ್ಚು ಪುಣ್ಯ ಅಂತ ನಿಶ್ಚಯಿಸಲಾಗ್ತಾ ಇತ್ತು. ಹಾಗೆ ಆಗಿಲ್ಲ.
ಒಬ್ಬನು ರಾತ್ರಿ ಊಟ ಮಾಡಿ ಮಲಗ್ತಾನೆ. ಅದರ ನಂತರ ಬೆಳಗಿನ ಜಾವ ಮುಂಜಾವ ನಾವು ಸಹರಿ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಹೇಳದೆ ಅವನು ಒಂದು ವೇಳೆ ಉಪವಾಸ ಆಚರಿಸ್ತಾನೆ ಅಂತ ಹೇಳಿದ್ರೆ ಅವನ ಉಪವಾಸ ವ್ರತ ಆಗ್ತದೆ. ಆದರೆ ಹೆಚ್ಚು ಪುಣ್ಯ ಸಿಗುವುದು ಆ ಬೆಳಗಿನ ಜಾವ ಸಹರಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಸಹರಿ ಮಾಡುವಂತಹದ್ದು. ಅದಕ್ಕೆ ಪುಣ್ಯ ಇದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು. ನೀವು ಆ ಸಂದರ್ಭದಲ್ಲಿ ಆಹಾರ ಸೇವಿಸಬೇಕು. ನಿಜವಾಗಿ ಆ ಬೆಳಗಿನ ಜಾವ ಆ ನಿಶ್ಚಯಿಸಲ್ಪಟ್ಟಂತಹ ಸಮಯ ಯಾರು ಊಟ ಮಾಡುವಂತಹ ಒಂದು ಸಮಯ ಅಲ್ಲ. ಅದು ಒಳ್ಳೆ ನಿದ್ದೆ ಮಾಡಬೇಕು ಅಂತ ಆಗ್ರಹ ಇರುವಂತಹ ಒಂದು ಸಂದರ್ಭ, ನಿದ್ದೆಯಿಂದ ಏಳಲಿಕ್ಕೆ ಬಹಳ ಕಷ್ಟವಾಗುವಂತಹ ಒಂದು ಸಂದರ್ಭ. ಆದ್ರೂ ಆ ಸಂದರ್ಭದಲ್ಲಿ ಎದ್ದು ಆಹಾರ ಸೇವಿಸುವುದಕ್ಕೆ ಪುಣ್ಯ ಇದೆ ಅಂತ ಕಲಿಸಿಕೊಡಲಾಯಿತು. ಇನ್ನು ಅದರ ನಂತರ ದಿನಪೂರ್ತಿ ಉಪವಾಸ ಆಚರಿಸಿ ಕೊನೆಗೆ ಸಾಯಂಕಾಲ ಇನ್ನು ಕೆಲವು ಹೊತ್ತುಗಳಲ್ಲಿ ಈಗಿನ ಇವತ್ತು ಸಮಯ 6:45 ಆ ಸಂದರ್ಭದಲ್ಲಿ ಆಜಾನ್ ಕೊಡಲಾಗ್ತದೆ. ಆ ಸಂದರ್ಭ ಆದ ಉಡನೆ ಉಪವಾಸ ತೊರೆಯಬೇಕು, ತಡ ಮಾಡಬಾರ್ದು ಅಂತ ಕಲಿಸಿಕೊಡಲಾಗಿದೆ. ನನಗೆ ಶಕ್ತಿ ಇದೆ, ನಾನು ಯುವಕನಾಗಿದ್ದೆ, ನನಗೆ ಇನ್ನೂ 1-2 ಗಂಟೆ ನನಗೆ ಉಪವಾಸ ವ್ರತ ಮುಂದುವರಿಸಲಿಕ್ಕೆ ನನಗೆ ಶಕ್ತಿ ಇದೆ ಅಂತ ಹೇಳಿ ಒಬ್ಬನು ಇನ್ನೊಂದು 2 ಗಂಟೆ ಮುಂದುವರಿಸಿದ್ರೆ ಅವನಿಗೆ ಉಪವಾಸದ ಪ್ರತಿಫಲ ನಷ್ಟ ಆಗ್ತದೆ ಅಂತ. ಅಂದ್ರೆ ಅದರ ಉದ್ದೇಶ ದೇವನಿಗೆ ವಿಧೇಯನಾಗಿದ್ದು ನಿರ್ವಹಿಸಲ್ಪಡಬೇಕು ಎನ್ನುವಂತ. ನನ್ನ ಸೃಷ್ಟಿಕರ್ತನು ಯಾವಾಗ ನನಗೆ ತಿನ್ನಲಿಕ್ಕೆ ಆದೇಶಿದ್ದಾನೆಯೋ ಆ ಸಂದರ್ಭದಲ್ಲಿ ನಾನು ತಿನ್ನುತ್ತೇನೆ, ಯಾವ ಸಂದರ್ಭದಲ್ಲಿ ತಿನ್ನಬಾರ್ದು ಅಂತ ಹೇಳಿದ್ದಾನೆಯೋ ಆ ಸಂದರ್ಭದಲ್ಲಿ ನಾನು ತಿನ್ನದೇ ಇರುವಂತಹದ್ದು. ಆ ಸೃಷ್ಟಿಕರ್ತನಿಗೆ ನಾನು ವಿಧೇಯನಾಗಿ ಜೀವಿಸ್ತೇನೆ ಎನ್ನುವುದನ್ನು ಇದರ ಮೂಲಕ ಒಬ್ಬನು ತೋರಿಸಿಕೊಡ್ತಾನೆ. ಅದೇ ಸಂದರ್ಭದಲ್ಲಿ ನಿರ್ದಿಷ್ಟವಾದ ಅವಧಿಯಲ್ಲಿ ನಿಮಗೆ ಆಹಾರವನ್ನು ಸೇವಿಸಬಾರದು ಅಂತ ಹೇಳಿದಾಗ ನಿಮ್ಮ ಬಳಿಯಲ್ಲಿ ಧಾರಾಳ ಆಹಾರಕ್ಕೆ ಅವಕಾಶ ಇದ್ದು ಕೂಡ, ನೀರು ಇದ್ದು ಕೂಡ ನೀವು ಅದನ್ನು ಸೇವಿಸುವುದಿಲ್ಲ ಎಂದಾದರೆ ನಿಮ್ಮ ಜೀವನದಲ್ಲಿ ತೊರೆಯಬೇಕು ಅಂತ ಹೇಳಿದಂತ ಇನ್ನು ಹಲವಾರು ಕೆಟ್ಟ ಗುಣಗಳಿವೆ, ಅದನ್ನು ತೊರೆಯಲಿಕ್ಕೆ ಕೂಡ ನೀವು ಸಿದ್ಧರಾಗಬೇಕು. ಅದೇ ಸಂದರ್ಭದಲ್ಲಿ ನೀವು ಮಾಡಬೇಕು ಅಂತ ಹೇಳಿದಂತ ಹಲವಾರು ವಿಷಯಗಳಿಗೆ ಅದನ್ನು ಮಾಡಲಿಕ್ಕೆ ನೀವು ಸಿದ್ಧರಾಗಬೇಕು. ಹಾಗಿದ್ರೆ ಮಾತ್ರ ಉಪವಾಸ ವ್ರತ ಅರ್ಥಪೂರ್ಣ ಆಗ್ತದೆ. ನಿಮ್ಮ ಮನಸ್ಸು ಶುದ್ಧಿಗೊಳ್ಳಬೇಕು. ಉಪವಾಸದಿಂದ ನಿಮಗೆ ಸಿಗುವಂತಹ ತರಬೇತಿಯಲ್ಲಿ ನಿಮ್ಮ ಮನಸ್ಸು ಶುದ್ಧಿಗೊಳ್ಳಬೇಕು. ಮನಸ್ಸಿನಲ್ಲಿ ಕೆಲವೊಂದು ರೋಗಗಳಿರ್ತದೆ. ಈಗಾಗಲೇ ಹೇಳಿರುವಂತೆ ಒಂದು ಅಸೂಯೆ ಎನ್ನುವಂತಹದ್ದು. ಇನ್ನೊಬ್ಬನಲ್ಲಿ ಏನಾದರೂ ಒಳ್ಳೆಯದನ್ನು ಕಾಣುವಾಗ, ಅವನಲ್ಲಿ ಅಭಿವೃದ್ಧಿ ಕಾಣುವಾಗ, ಅವನಿಗೆ ಹೆಚ್ಚು ಸವಲತ್ತುಗಳು ಸಿಗುವಾಗ, ಅದನ್ನು ಕಾಣುವಾಗ ಒಂದು ರೀತಿಯ ಮನಸ್ಸಿನಲ್ಲಿ ಅಸ್ವಸ್ಥತೆ ಉಂಟಾಗುವಂತಹದ್ದು. ಅದು ಅವನಿಗೆ ನಷ್ಟವಾಗಬೇಕು, ಅವನು ಕಷ್ಟಕ್ಕೀಡಾಗಬೇಕು ಎನ್ನುವಂತಹ ಒಂದು ಆಗ್ರಹ ಮನಸ್ಸಿನಲ್ಲಿ ಉಂಟಾಗುವಂತಹದ್ದು ಅಸೂಯೆ. ಅದು ತೊರೆಯಬೇಕು, ಇಲ್ಲದ್ರೆ ಉಪವಾಸ ಅರ್ಥಪೂರ್ಣ ಆಗುವುದಿಲ್ಲ. ಅದೇ ರೀತಿ ಅಹಂಭಾವ ಎನ್ನುವಂತಹದ್ದು, ನಾನು ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆ ಮನುಷ್ಯನಲ್ಲಿ, ಇತರೆಲ್ಲರೂ ಕೀಳು, ನಾನು ಮಾತ್ರ ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆ, ಇದು ನಮ್ಮ ಮನಸ್ಸಿನಿಂದ ತೊಲಗಬೇಕು. ನಾವು ಪ್ರತಿನಿತ್ಯ ಕನಿಷ್ಠ ಪಕ್ಷ 5 ಬಾರಿ ನಾವು ನಮಾಜ್ ನಿರ್ವಹಿಸ್ತೇವೆ. ಆ ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಒಂದು ಘೋಷಣೆ ಇದೆ, ಅಲ್ಲಾಹು ಅಕ್ಬರ್ ಅಂತ. ಆಜಾನ್ನಲ್ಲಿಯೂ ಕೂಡ ಈ ಘೋಷಣೆಯನ್ನು ನಾವು ಕೇಳುತ್ತೇವೆ. ಅಲ್ಲಾಹನು ಶ್ರೇಷ್ಠನು, ಸಕಲ ಲೋಕಗಳ ಸೃಷ್ಟಿಕರ್ತನು, ಅವನು ಶ್ರೇಷ್ಠನಾಗಿದ್ದಾನೆ. ನಾನು ಅವನ ಮುಂದೆ ಅವನ ದಾಸನು ಮಾತ್ರ. ನಾನು ಸಣ್ಣವನು, ನಾನು ದೊಡ್ಡವನು ಅಂತ ಹೇಳುವಂತಹ ಆ ಅಹಂಭಾವ ತೋರಿಸುವಂತಹ ಅವಕಾಶ ನನಗಿಲ್ಲ. ಈ ಘೋಷಣೆಯ ಮೂಲಕ ಅದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ನಾವು ನಮಾಜಿಗೆ ನಿಲ್ಲುವಂತಹ ಸಂದರ್ಭದಲ್ಲಿ ಇದನ್ನು ಆಗಾಗ ನಾವು ಹೇಳ್ತಾ ಇರ್ತೇವೆ, ನಾನು ಅವನ ವಿನೀತ ದಾಸನಾಗಿ ಬಾಳ್ಲಿಕ್ಕೆ ಸಿದ್ಧನಿದ್ದೇನೆ, ಅವನ ಆದೇಶದಂತೆ ಜೀವನ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಎನ್ನುವುದನ್ನು ಅವನ ಅದರ ಮೂಲಕ ತೋರಿಸಿಕೊಡ್ತಾನೆ. ಆ ನಮಾಜ್ ಎನ್ನುವಂತಹದ್ದು ಅದೊಂದು ರೀತಿಯಲ್ಲಿ ಧ್ಯಾನವೂ ಹೌದು, ಅದರಲ್ಲಿ ಶರೀರಕ್ಕೆ ವ್ಯಾಯಾಮವೂ ಸಿಗ್ತದೆ. ಆದರೆ ಅದು ಮಾತ್ರ ಅದರ ಉದ್ದೇಶ ಅಲ್ಲ. ತನ್ನ ಸೃಷ್ಟಿಕರ್ತನೊಂದಿಗೆ ಸಂಬಂಧವನ್ನು ಜೋಡಿಸುವಂತಹ ಒಂದು ಆರಾಧನಾ ಕರ್ಮ ಅದು. ಆ ನಮಾಜನ್ನು ಪೂರ್ಣಗೊಳಿಸುವಾಗಲೂ ಈಗಾಗಲೇ ಶ್ರೀ ವಿದ್ಯಾಧರ ಶೆಟ್ಟಿ ಅವರು ಹೇಳಿದ ಹಾಗೆ ಎಲ್ಲರಿಗಾಗಿ ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ ಅದರಲ್ಲಿ ಇದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನಾವು ಆಗ ಪ್ರಾರ್ಥಿಸುವಂತಹದ್ದು ನಮ್ಮ ಬಲಭಾಗದಲ್ಲಿರುವವರಿಗಾಗಿ ಪ್ರಾರ್ಥಿಸುವಂತಹದ್ದು, ಎಡಭಾಗದಲ್ಲಿರುವವರಿಗಾಗಿ ಪ್ರಾರ್ಥಿಸುವಂತಹದ್ದು, ಶಾಂತಿಗಾಗಿ, ಕಾರುಣ್ಯಕ್ಕಾಗಿ. ನಾವು ಆಗಾಗ ಪರಸ್ಪರ ಸಿಗುವಾಗ ಹೇಳುವಂತಹ ಒಂದು ಮಾತು ಅಸ್ಸಲಾಮು ಅಲೈಕುಂ, ನಿಮ್ಮ ಮೇಲೆ ದೇವನ ಶಾಂತಿ ಇರಲಿ.
ನಿಮ್ಮ ಶಾಂತಿಯನ್ನು ಕೆಡಿಸುವವನಲ್ಲ ನಾನು. ಇದನ್ನು ನಾವು ಆಗಾಗ ನೆನಪಿಸಿಕೊಳ್ತಾ ಇರ್ತೇವೆ. ಈ ಶಾಂತಿಯ ವಕ್ತಾರರಾಗಬೇಕು, ಶಾಂತಿಗಾಗಿ ನೆಲೆಗೊಳ್ಳುವವರಾಗಬೇಕು, ನ್ಯಾಯಕ್ಕಾಗಿ ಮಾತನಾಡುವವರಾಗಬೇಕು, ನ್ಯಾಯದ ಪಕ್ಷ ವಹಿಸುವವರಾಗಬೇಕು. ನೀವು ಅನ್ಯಾಯದ ಪಕ್ಷ ವಹಿಸುವವರಾಗಬಾರದು. ಈ ರಮದಾನ್ ಉಪವಾಸ ವ್ರತ ಅದಕ್ಕೆ ತರಬೇತಿ ನೀಡುವಂತಹ ತಿಂಗಳು. ನಿಮ್ಮ ನಾಲಿಗೆಯನ್ನು ನೀವು ನಿಯಂತ್ರಿಸಬೇಕು. ಸುಳ್ಳಿನ ಬಗ್ಗೆ ಅವರು ಹೇಳಿದ್ರು, ಸುಳ್ಳು ಎನ್ನುವಂತಹ ಮಹಾಪಾಪದಿಂದ ನೀವು ದೂರ ಆಗುವುದಿಲ್ಲ ಅಂತ ಹೇಳಿ ಆದ್ರೆ, ಅದನ್ನು ಬಿಟ್ಟು ನಿಲ್ಲುವುದಿಲ್ಲ ಅಂತ ಹೇಳಿ ಆದ್ರೆ ನಿಮ್ಮ ಉಪವಾಸ ವ್ರತ ಅರ್ಥಪೂರ್ಣ ಆಗುವುದಿಲ್ಲ. ಅದೇ ರೀತಿ ಪರನಿಂದೆಯಿಂದ ದೂರ ಇರಬೇಕು. ನೀವು ಇತರನ್ನು ಹೀಯಾಳಿಸುವಂತಹದ್ದು, ಅಪಮಾನಿಸುವಂತಹ ಸ್ವಭಾವ, ಅದಕ್ಕಾಗಿ ನಿಮ್ಮ ನಾಲಿಗೆಯನ್ನು ನೀವು ಬಳಸಬಾರದು. ನಿಮ್ಮ ನಾಲಿಗೆಯು ಉಪವಾಸದಲ್ಲಿ ಪಾಲ್ಗೊಳ್ಳಬೇಕು. ಅಸಭ್ಯವಾದ ಅಶ್ಲೀಲವಾದಂತಹ ಮಾತುಗಳು ಆ ನಾಲಿಗೆಯಿಂದ ಬರಬಾರದು. ನಿಮ್ಮ ದೃಷ್ಟಿಗಳನ್ನು ನೀವು ನಿಯಂತ್ರಿಸಬೇಕು. ನೋಡಬಾರದನ್ನು ನೋಡಬಾರದು, ಕೇಳಬಾರದನ್ನು ಕೇಳಬಾರದು, ನಿಷಿದ್ಧವಾದುದರಿಂದ ದೂರ ಇರಬೇಕು. ತಿನ್ನುವಂತ ಆಹಾರ ಶುದ್ಧವಾದದ್ದಾಗಿರಬೇಕು. ಅಕ್ರಮ ಮೋಸ ವಂಚನೆಗಳಿಂದ ಗಳಿಸಿದ್ದಂತಹ ಆಹಾರ ನಿಮ್ಮದಾಗಿರಬಾರದು. ಬೆಳಗಿನಿಂದ ಸಾಯಂಕಾಲ ತನಕ ಅನ್ನ ಪಾನೀಯವನ್ನು ತೊರೆದು ಉಪವಾಸ ತೊರೆಯುವಂತಹ ಸಂದರ್ಭದಲ್ಲಿ ನಿಷಿದ್ಧವಾದ ಆಹಾರವನ್ನು ಸೇವಿಸುತ್ತಾನೆಂದಾದರೆ, ನಿಷಿದ್ಧವಾದ ಸಂಪಾದನೆಯ ಮೂಲಕ ಆತನ ಆಹಾರ ಸೇವಿಸ್ತಾನೆ ಅಂತ ಹೇಳಿದ್ರೆ ಆತನ ಉಪವಾಸ ವ್ರತಕ್ಕೆ ಬೆಲೆ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಒಬ್ಬನು ಸುಳ್ಳಾಡುವುದನ್ನು, ಸುಳ್ಳು ವರ್ತನೆಯನ್ನು, ಅಸಭ್ಯವಾದ ವರ್ತನೆಯನ್ನು ತೊರೆಯುವುದಿಲ್ಲ ಅಂತ ಹೇಳಿ ಆದ್ರೆ ಅವನು ಹಸಿವೆ ದಾಹವನ್ನು ಸಹಿಸಬೇಕು ಎನ್ನುವಂತಹ ಯಾವ ಅಗತ್ಯವೂ ದೇವನಿಗಿಲ್ಲ. ಅಂತಹ ಉಪವಾಸ ವ್ರತವನ್ನು ಅವನು ಕಲಿಸಿಕೊಟ್ಟಿಲ್ಲ. ಈ ಉಪವಾಸ ವ್ರತ ಈ ಒಂದು ತಿಂಗಳಿನಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಕಠಿಣವಾದ ಬೇಸಿಗೆಯ ಸಂದರ್ಭ. ಈ ತಿಂಗಳಲ್ಲಿ ಇದನ್ನು, ರಮಜಾನ್ ತಿಂಗಳಿನಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿ, ಇದನ್ನು ಆಚರಿಸಬೇಕು ಅಂತ ತೀರ್ಮಾನಿಸಿದ್ದು ವಿದ್ವಾಂಸರಲ್ಲ, ಪ್ರವಾದಿಗಳು ಅಲ್ಲ. ಇದರ ಆದೇಶ ಸಿಕ್ಕಿದ್ದು ಸೃಷ್ಟಿಕರ್ತನ ಕಡೆಯಿಂದ. ವಿಶ್ವದಾದ್ಯಂತ ಎಲ್ಲರೂ ಒಂದೇ ತಿಂಗಳಿನಲ್ಲಿ ಇದನ್ನು ಆಚರಿಸ್ತಾರೆ. ಈಗ ಬೇಸಿಗೆ ಕಾಲವಾಗಿರುವುದರಿಂದ ನಾವು ಇದನ್ನು ಮಳೆಗಾಲಕ್ಕೋ ಚಳಿಗಾಲಕ್ಕೋ ಇದನ್ನು ಬದಲಾವಣೆ ಮಾಡುವ ಅಂತ ಹೇಳುವ ಯಾವ ಅವಕಾಶವೂ ನಮಗೆ ಇಲ್ಲ. ಸೃಷ್ಟಿಕರ್ತನ ಆದೇಶವಾಗಿದ್ದರೆ ಇವರು ರಮಜಾನ್ ತಿಂಗಳಿನಲ್ಲಿ ಅದನ್ನು ಆಚರಿಸಬೇಕು. ತಿಂಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ರೆ ಪವಿತ್ರ ಕುರಾನ್ ಹೇಳುವಂತಹದ್ದು, ಶಹರು ರಮಜಾನ್ ಅಲ್ಲದಿ ಉಂದಿಲ ಫೀಹಿಲ್ ಕುರಾನ್ ಹುದಲ್ ಲಿನ್ನಾಸಿ ವ ಬಯ್ಯಿನಾತಿನ್ ಮಿನಲ್ ಹುದಾ ವಲ್ ಫುರ್ಖಾನ್. ಪವಿತ್ರ ಕುರಾನ್ ಅವತೀರ್ಣಗೊಂಡಂತಹ ತಿಂಗಳು ರಮಜಾನ್ ತಿಂಗಳು. ಕುರ್ಆನ್ ಎನ್ನುವಂತಹದ್ದು ಸಕಲ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಅವತೀರ್ಣಗೊಂಡಂತಹ ದಿವ್ಯ ಗ್ರಂಥ. ಅದು ಅದರಲ್ಲಿ ಎಷ್ಟು ವಚನಗಳಿವೆಯೋ ಆ ಎಲ್ಲ ವಚನಗಳು, ಎಲ್ಲ ಸೂಕ್ತಗಳು ಅದು ದೈವಿಕವಾದದ್ದು. ಅದರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತುಗಳಿಲ್ಲ. ಯಾವುದೇ ವಿದ್ವಾಂಸರ ಮಾತುಗಳು ಅದರಲ್ಲಿ ಸೇರಿಸಲ್ಪಟ್ಟಿಲ್ಲ. 114 ಅಧ್ಯಾಯಗಳು, 6000ಕ್ಕಿಂತ ಹೆಚ್ಚು ಸೂಕ್ತಗಳಿರುವಂತಹ ಈ ಗ್ರಂಥ ಸಂಪೂರ್ಣವಾಗಿ ಅದು ದೈವಿಕವಾದಂತಹ ವಚನಗಳ ಸಮಾಹಾರ ಆಗಿದೆ. ಪವಿತ್ರ ಕುರಾನ್ ಮಾತ್ರ ಅಲ್ಲ, ಪವಿತ್ರ ಕುರಾನಿಗಿಂತ ಮುಂಚೆಯೂ ದೈವಿಕ ಗ್ರಂಥಗಳು ಅವತೀರ್ಣಗೊಂಡಿದೆ ಮನುಷ್ಯರ ಮಾರ್ಗದರ್ಶನಕ್ಕಾಗಿ. ಅದು ಕೂಡ ಅವತೀರ್ಣಗೊಂಡಿರುವಂತಹದ್ದು ರಮಜಾನ್ ತಿಂಗಳಿನಲ್ಲಿ ಅಂತ ಹೇಳಲಾಗ್ತದೆ. ಪವಿತ್ರ ಕುರಾನ್ ಅವತೀರ್ಣಗೊಳ್ಳುವ ಆ ಕಾಲಘಟ್ಟದಲ್ಲಿ ಅಲ್ಲಿದ್ದಂತಹ ಯಹೂದಿಗಳು ಮತ್ತು ಕ್ರೈಸ್ತರು ಅವರ ಬಳಿಯಲ್ಲಿಯೂ ದೈವಿಕ ಗ್ರಂಥಗಳಿತ್ತು. ಆದ್ದರಿಂದಲೇ ಕುರ್ಆನ್ ಅವರನ್ನು ಅಭಿಸಂಬೋಧಿಸಿದ್ದು ಗ್ರಂಥದವರು ಅಂತ ಹೇಳಿ. ಈಗಾಗಲೇ ದೈವಿಕ ಗ್ರಂಥಗಳು ನಿಮ್ಮ ಬಳಿಯಲ್ಲಿ ಇದೆ. ಆ ಗ್ರಂಥಗಳನ್ನು ದೃಢೀಕರಿಸುವಂತಹ ಗ್ರಂಥವಾಗಿ ಪವಿತ್ರ ಕುರಾನ್ ಅವತೀರ್ಣಗೊಂಡಿದೆ ಅಂತ ಕುರಾನ್ ತನ್ನ ಬಗ್ಗೆ ಪ್ರತಿಪಾದಿಸಿದ್ದು. ಈಗಾಗಲೇ ನಿಮ್ಮ ಕೈಯಲ್ಲಿರುವಂತಹ ದೈವಿಕ ಗ್ರಂಥ ಏನಿದೆಯೋ ಅದರಲ್ಲಿರುವಂತಹ ಸಂದೇಶವನ್ನು ದೃಢಪಡಿಸುವಂತಹ, ಹಿಂದೆ ಬಂದಂತಹ ವೇದ ಗ್ರಂಥಗಳನ್ನು ದೃಢಪಡಿಸುವಂತಹ ಗ್ರಂಥ, ಅದರ ಸಂದೇಶವನ್ನು ಪುನಃ ನಿಮಗೆ ನೆನಪಿಸಿಕೊಡುವಂತಹ ಗ್ರಂಥ ಪವಿತ್ರ ಕುರ್ಆನ್. ಮನುಷ್ಯನನ್ನು ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶದ ಕಡೆ ಕೊಂಡೊಯ್ಯುವಂತಹ, ಮನುಷ್ಯನಿಗೆ ಬೆಳಕು ತೋರಿಸುವಂತಹ ಒಂದು ಗ್ರಂಥ. ಆದ್ದರಿಂದ ಇದು ಒಂದು ಮಹಾ ಅನುಗ್ರಹ. ನಿಮ್ಮ ಸೃಷ್ಟಿಕರ್ತನ ಪ್ರೀತಿಯನ್ನು ಆಗ್ರಹಿಸಿಕೊಂಡು ನೀವು ಯಾವ ರೀತಿ ಕೆಲಸ ಮಾಡಬೇಕು ಅದಕ್ಕೆ ಮಾರ್ಗದರ್ಶನ ನೀಡುವಂತಹ ಗ್ರಂಥ ಇದು.
ಈ ಅನುಗ್ರಹ ದಯಪಾಲಿಸಲ್ಪಟ್ಟಂತಹ ಈ ತಿಂಗಳಿನಲ್ಲಿ ನೀವು ಉಪವಾಸ ವ್ರತ ಆಚರಿಸಿರಿ. ಇದು ಕೃತಜ್ಞತೆಯ ಒಂದು ವಿಧಾನ ಅಂತ ಕಲಿಸಿಕೊಡಲಾಯಿತು. ಈ ಗ್ರಂಥವನ್ನು ಈ ತಿಂಗಳಿನಲ್ಲಿ ಹೆಚ್ಚಾಗಿ ಓದಲಾಗ್ತದೆ. ಒಂದು ಬಾರಿಯೋ ಎರಡು ಬಾರಿಯೋ ಹಲವಾರು ಬಾರಿ ಇದನ್ನು ಓದಿ ಮುಗಿಸ್ತಾರೆ. ಹಲವಾರು ಮಸೀದಿಗಳಲ್ಲಿ ರಾತ್ರಿ ನಮಾಜ್ಗಳಲ್ಲಿ ಇದನ್ನು ಒಂದಾವರ್ತಿ ಓದಿ ಪೂರ್ತಿಗೊಳಿಸುವಂತಹ ಒಂದು ಪರಿಪಾಠವೂ ಕೂಡ ಇದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಓದಲ್ಪಡುವಂತಹ ಗ್ರಂಥ ಅದು. ಅತಿ ಹೆಚ್ಚು ಕಂಠಪಾಠ ಮಾಡಲ್ಪಟ್ಟಿರುವಂತಹ ಗ್ರಂಥ ಅದು. ಅದರ ಭಾಷೆ ತಿಳಿದವರು ತಿಳಿಯದೇ ಇರುವವರು ಕೂಡ ಅದನ್ನು ಧಾರಾಳವಾಗಿ ಪಾಠ ಮಾಡಿದವರಿದ್ದಾರೆ. ಅದರ ಅರ್ಥ ಅರಿತರು ಅರಿಯದೇ ಇದ್ದರೂ ಅದನ್ನು ಧಾರಾಳವಾಗಿ ಮನುಷ್ಯರು ಓದ್ತಾರೆ. ಆದರೆ ಕೇವಲ ಓದಲಿಕ್ಕಾಗಿ ಬಂದಿರುವಂತಹ ಗ್ರಂಥ ಅಲ್ಲ. ಈ ರಂಜಾನ್ ತಿಂಗಳಿನಲ್ಲಿ ಅದನ್ನು ಹೆಚ್ಚಾಗಿ ಓದುವ ಮೂಲಕ ಅದರ ಸಂದೇಶವನ್ನು ಮೈಗೂಡಿಸಿಕೊಳ್ಳುವಂತಹ ಸ್ಫೂರ್ತಿಯನ್ನು ಗಳಿಸಬೇಕು. ಆದ್ದರಿಂದ ಕುರ್ಆನ್ ನಿರಂತರವಾಗಿ ಅದರಲ್ಲಿ ಕರೆ ಕೊಡುವಂತಹದ್ದು ನೀವು ನಿಮ್ಮ ಸೃಷ್ಟಿಕರ್ತನಿಗೆ ವಿಧೇಯರಾಗಿ ಜೀವಿಸಬೇಕು ಎನ್ನುವಂತಹದ್ದು. ನಿಮ್ಮ ಕಣ್ಣ ಮುಂದೆ ಕಾಣುತ್ತಿರುವಂತಹ ವಸ್ತುಗಳು, ನೀವು ಬಳಸುತ್ತಿರುವಂತಹ ವಸ್ತುಗಳು, ಇದರ ಬಗ್ಗೆಲ್ಲ ನೀವು ಚಿಂತನೆಯನ್ನು ನಡೆಸಿ ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ನಿಮಗೆ ನಿಮ್ಮ ಸೃಷ್ಟಿಕರ್ತನ ಮಹಾನತೆಯ ಅರಿವಾಗ್ತದೆ. ಎಷ್ಟು ಉತ್ತಮವಾಗಿ ಅವನು ಈ ಭೂಮಿ ಆಕಾಶಗಳ ಸೃಷ್ಟಿಯನ್ನು ಮಾಡಿದ್ದಾನೆ. ಸೂರ್ಯ ಚಂದ್ರ ನಕ್ಷತ್ರಗಳ ಬಗ್ಗೆ ನೀವು ಅಧ್ಯಯನ ಮಾಡಿ ಅದೆಲ್ಲವೂ ಆ ದೈವಿಕ ದೃಷ್ಟಾಂತಗಳಾಗಿವೆ. ಆದ್ದರಿಂದ ನಿಮ್ಮ ಪ್ರಭುವನ್ನು ನೀವು ಆರಾಧಿಸಬೇಕು, ಅವನಿಗೆ ವಿಧೇಯನಾಗಿ ಜೀವಿಸಬೇಕು. ಯಾ ಅಯ್ಯುಹನ್ನಾಸು ಉಬ್ದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಖೂನ್. ಹೇ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ನಿಮ್ಮ ಆ ಪ್ರಭುವಿನ ಆರಾಧನೆಯನ್ನು ಮಾಡಿರಿ. ಅಲ್ಲದೀ ಜಾಯಲಕುಂ ಅಲ್-ಅರ್ದ ಫಿರಾಶಂ ವಸ್-ಸಮಾಅ ಬಿನಾಅ ವಅನ್ಜಲ ಮಿನಸ್ ಸಮಾಇ ಮಾಅನ್. ಅವನು ನಿಮಗೆ ಭೂಮಿಯನ್ನು ಹಾಸನ್ನಾಗಿ ಮಾಡಿದ್ದಾನೆ, ನಿಮಗೆ ಜೀವಿಸಲು ಯೋಗ್ಯವಾಗುವಂತಹ ರೀತಿಯಲ್ಲಿ ಭೂಮಿಯ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಆಕಾಶವನ್ನು ಮೇಲ್ಛಾವಣಿಯಾಗಿ ಮಾಡಿದ್ದಾನೆ, ಆಕಾಶದಿಂದ ನಿಮಗೆ ಮಳೆಯ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದರ ಮೂಲಕ ನಿಮಗೆ ಭೂಮಿಯಲ್ಲಿ ಧಾರಾಳವಾಗಿ ಸಸ್ಯಗಳು ಬೆಳೆಯುತ್ತದೆ, ನಿಮಗೆ ಧಾನ್ಯಗಳು ಸಿಗ್ತದೆ, ನಿಮ್ಮ ಆಹಾರಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಇದೆಲ್ಲವೂ ಆ ದೇವನ ಕೊಡುಗೆಗಳಾಗಿವೆ. ಆದ್ದರಿಂದ ಅವನನ್ನು ನೀವು ಗುರುತಿಸಬೇಕು, ಅವನ ದೃಷ್ಟಾಂತಗಳನ್ನು ಒಪ್ಪಬೇಕು. ಇದೆಲ್ಲದರ ಬಗ್ಗೆ ನೀವು ಅಧ್ಯಯನ ಮಾಡಿ ಎಷ್ಟು ಅದ್ಭುತವಾಗಿ ಇದನ್ನು ಸೃಷ್ಟಿ ಮಾಡಲಾಗಿದೆ. ಇದರ ವ್ಯವಸ್ಥೆ, ನಿಮ್ಮ ಶರೀರದ ಅಂಗಾಂಗಗಳ ಬಗ್ಗೆ ನೀವು ಅಧ್ಯಯನ ಮಾಡಿ, ನೀರಿನ ಬಗ್ಗೆ ಅಧ್ಯಯನ ಮಾಡಿ, ಗಾಳಿಯ ಬಗ್ಗೆ ಅಧ್ಯಯನ ಮಾಡಿ, ಎಲ್ಲವೂ ಅವನಿಂದ ಸೃಷ್ಟಿಸಲ್ಪಟ್ಟದ್ದು. ಸಕಲ ಮನುಷ್ಯರನ್ನು ಸೃಷ್ಟಿಸಿದವನು ಅವನೇ ಆಗಿದ್ದಾನೆ. ಆದ್ದರಿಂದ ಕುರಾನ್ ನಿರಂತರವಾಗಿ ಕರೆ ಕೊಡುವಂತಹದ್ದು ನೀವು ರಿಸರ್ಚ್ ಮಾಡಿ, ಅಧ್ಯಯನ ಮಾಡಿ, ಚಿಂತನೆ ನಡೆಸಿ. ಪ್ರಥಮವಾಗಿ ಅವತೀರ್ಣಗೊಂಡಂತಹ ಸೂಕ್ತ ಹೇಳುವುದು ಓದಿರಿ ಅಂತ ಹೇಳಿ. ನೀವು ಓದಬೇಕು, ಅಧ್ಯಯನ ಮಾಡಬೇಕು, ಕಲಿಯಬೇಕು, ಜ್ಞಾನವನ್ನು ಪಡೆಯಬೇಕು, ಚಿಂತಿಸುವವರಾಗಬೇಕು, ಸೃಷ್ಟಿಕರ್ತನ ಮಹಾನತೆಯನ್ನು ಅರಿಯಬೇಕು, ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಬೇಕು, ಅವನ ಪ್ರೀತಿಯನ್ನು ಗಳಿಸುವಂತಹ ಜೀವನ ನಿಮ್ಮದಾಗಬೇಕು. ಆ ಸೃಷ್ಟಿಕರ್ತನೊಂದಿಗಿನ ಸಂಬಂಧವನ್ನು ಸುದೃಢಪಡಿಸುವಂತಹ ಆರಾಧನಾ ಕರ್ಮಗಳನ್ನು ಕಳಿಸಿಕೊಳ್ಳುವುದರ ಜೊತೆಗೆ ಆ ಸೃಷ್ಟಿಕರ್ತನೊಂದಿಗಿನ ಸಂಬಂಧ ಸುದೃಢ ಆಗಬೇಕು ಅಂತ ಹೇಳಿ, ಆದರೆ ಮನುಷ್ಯರೊಂದಿಗೆ ನಿಮ್ಮ ಸಂಬಂಧ ಉತ್ತಮ ಆಗಬೇಕು ಅಂತ ಕಲಿಸಿಕೊಡಲಾಯಿತು. ಜನರೊಂದಿಗೆ ಸದ್ವರ್ತನೆಯನ್ನು ತೋರುವವರು ನೀವು ಆಗಬೇಕು. ಕುಟುಂಬ ಸಂಬಂಧವನ್ನು ನೀವು ಬಲಪಡಿಸಬೇಕು. ನೀವು ಸಂಬಂಧವನ್ನು ಕಡಿಯುವವರಾಗಬಾರದು, ಸಂಬಂಧವನ್ನು ಜೋಡಿಸುವವರಾಗಬೇಕು. ಮಾತಾಪಿತರನ್ನು ಗೌರವಿಸುವವರಾಗಬೇಕು, ಅವರಿಗೆ ಅವರ ಸೇವೆ ಮಾಡುವವರಾಗಬೇಕು. ಅವರನ್ನು ನೀವು ಕಡೆಗಣಿಸಬಾರದು. ಅವರು ನಿಮ್ಮ ಸ್ವರ್ಗ ಅಥವಾ ನರಕ ಆಗಿರ್ತಾರೆ ಅಂತ ಹೇಳಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀವು ಅವರ ಸೇವೆ ಮಾಡುವ ಮೂಲಕ ನಿಮಗೆ ಸ್ವರ್ಗವನ್ನು ಗಳಿಸಬಹುದು. ನೀವು ಅವರೊಂದಿಗೆ ಕೆಟ್ಟ ವರ್ತನೆಯನ್ನು ತೋರಿಸುವ ಮೂಲಕ ನೀವು ನರಕದ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರಬಹುದು. ಹಾಗೆ ನೀವು ಒಳ್ಳೆಯ ವ್ಯಕ್ತಿಗಳಾಗಬೇಕು. ನಿಮ್ಮ ಕುಟುಂಬ ಸಂಬಂಧವನ್ನು ನೀವು ಬಲಿಷ್ಠಗೊಳಿಸಬೇಕು. ಮನುಷ್ಯರೊಂದಿಗಿನ ಸಂಬಂಧ ಉತ್ತಮ ಆಗಬೇಕು. ನಿಮ್ಮ ನೆರೆಕರೆಯವರೊಂದಿಗಿರುವಂತಹ ಸಂಬಂಧ ನಿಮ್ಮ ಧರ್ಮನಿಷ್ಠೆಯನ್ನು ಅಳೆಯುವ ಮಾನದಂಡ ಅಂತ ಕಲಿಸಿಕೊಡಲಾಯಿತು. ಉಪವಾಸ ವ್ರತದಿಂದ ನೀವು ಗಳಿಸಬೇಕಾಗಿರುವಂತಹದ್ದು ಧರ್ಮನಿಷ್ಠೆ ಅಂತ ಹೇಳಲಾಯಿತು.
ಧರ್ಮನಿಷ್ಠೆ ಏನು? ನಿಮ್ಮ ಸಂಬಂಧದಲ್ಲಿಯೂ ಕೂಡ ಧರ್ಮನಿಷ್ಠೆ ಪ್ರಕಟ ಆಗಬೇಕು. ನಿಮ್ಮ ನೆರೆಕರೆಯವನು ಯಾವ ಧರ್ಮದವನೇ ಆಗಿರಲಿ, ಅವನೊಂದಿಗೆ ಸದ್ವರ್ತನೆಯನ್ನು ತೋರಬೇಕು. ನಾನು ನಿಜವಾಗಿ ಒಬ್ಬ ಒಳ್ಳೆಯ ಧಾರ್ಮಿಕ ವ್ಯಕ್ತಿ ಅಂತ ಗುರುತಿಸಲ್ಪಡಬೇಕಾದ್ರೆ ನನ್ನ ನೆರೆಕರೆಯಲ್ಲಿರುವಂತಹ ಹಿಂದೂ ಆಗಲಿ, ಕ್ರೈಸ್ತನಾಗಲಿ, ಅಥವಾ ಯಾವುದೇ ಧರ್ಮದವನಾಗಿರಲಿ, ಅವನು ನನ್ನ ಬಗ್ಗೆ ಒಳ್ಳೆಯ ಮಾತನ್ನಾಡುವಂತಾಗಬೇಕು. ನನ್ನ ಬಗ್ಗೆ ಅವನು ನಿರ್ಭೀತನಾಗಿರ್ಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟರು, ನಿಮ್ಮ ನೆರೆಕರೆಯವರು ನಿಮ್ಮ ಬಗ್ಗೆ ನಿರ್ಭೀತರಾಗಿದ್ದರೆ ಇವನಿಂದ ಏನು ನನಗೆ ಮೋಸ ಆಗಲಿಕ್ಕಿಲ್ಲ, ನನ್ನ ಮೇಲೆ ಇವನು ಆಕ್ರಮಣ ಮಾಡಲಿಕ್ಕಿಲ್ಲ, ನನಗೇನು ತೊಂದರೆ ಕೊಡ್ಲಿಕ್ಕಿಲ್ಲ ಎನ್ನುವಂತಹ ಭಾವನೆ ನಿಮ್ಮ ನೆರೆಕರೆಯಲ್ಲಿ ನಿಮ್ಮ ಬಗ್ಗೆ ಇದೆ ಅಂತ ಹೇಳಿ ಆದ್ರೆ ನಿಮ್ಮಲ್ಲಿ ಧರ್ಮ ಇದೆ ಅಂತ ಅರ್ಥ. ಸಣ್ಣ ಸಣ್ಣ ಉಪಕಾರಗಳನ್ನು ತಡೆಯುವವನಲ್ಲಿ ಧರ್ಮ ಇಲ್ಲ ಅಂತ ಕುರ್ಆನ್ನ ಒಂದು ಸಣ್ಣದಾದಂತಹ ಅಧ್ಯಾಯದ ಹೆಸರು ಸಣ್ಣ ಉಪಕಾರ ಅಂತ, ಅಲ್ ಮಾವೂನ್ ಎಂದು ಆ ಅಧ್ಯಾಯದ ಹೆಸರು. ಅದರಲ್ಲಿ ಹೇಳಲಾಗಿದೆ, ಅರೈತಲ್ಲದಿ ಯುಕದ್ದಿಬು ಬಿದ್ದೀನ್, ಧರ್ಮವನ್ನು ನಿರಾಕರಿಸುವವನು ಯಾರು ಅಂತ ನಿಮಗೆ ಗೊತ್ತೇ? ಫದಾಲಿಕಲ್ಲದಿ ಯದುಲ್ ಯತೀಮ್, ಅವನು ಅನಾಥರನ್ನು ಹೊರದಬ್ಬುವವನಾಗಿದ್ದಾನೆ. ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಬದಲು ಅವನನ್ನು ಅಟ್ಟಿ ಓಡಿಸುವಂತಹ ವ್ಯಕ್ತಿ ಅವ ಧರ್ಮ ಇಲ್ಲದವನು. ವಲಾ ಯಹುಲ್ಲು ಅಲಾ ತುಆಮಿಲ್ ಮಿಸ್ಕೀನ್, ಬಡವರಿಗೆ ಆಹಾರ ನೀಡಲಿಕ್ಕೆ ಪ್ರೇರೇಪಿಸದೇ ಇರುವಂತಹವನು, ಬಡವರ ಕಷ್ಟಗಳಿಗೆ ಸ್ಪಂದಿಸದೇ ಇರುವಂತಹ ಒಂದು ಮನಸ್ಥಿತಿ ಇರುವ ವ್ಯಕ್ತಿ. ಮತ್ತೆ ಅದರಲ್ಲಿ ಕೊನೆಯದಾಗಿ ಹೇಳಿರುವಂತಹದ್ದು ವಯಮ್ನಊನಲ್ ಮಾಊನ್, ಸಣ್ಣ ಸಣ್ಣ ಉಪಕಾರಗಳನ್ನು ಕೂಡ ತಡೆಯುವವನಾಗಿರ್ತಾನೆ. ಪರೋಪಕಾರದ ಗುಣ ಇಲ್ಲದವನು, ಅವನಲ್ಲಿ ಧರ್ಮ ಇಲ್ಲ. ಆದ್ದರಿಂದ ಕುರ್ಆನ್ ನಿರಂತರವಾಗಿ ಬೋಧಿಸುವಂತಹದ್ದು ನಿಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕು, ಮಾನವೀಯ ಗುಣಗಳಿರಬೇಕು. ಜನರೊಂದಿಗೆ ಸತ್ಯ, ನ್ಯಾಯ, ಪ್ರಾಮಾಣಿಕತೆಯೊಂದಿಗೆ ವರ್ತಿಸುವವರು ನೀವು ಆಗಬೇಕು. ಕುರ್ಆನ್ನ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಅದರಲ್ಲಿ ಅಧ್ಯಾಯಗಳು ವಿಷಯಾಧಾರಿತವಾಗಿ ಕ್ರೋಢೀಕರಣಗೊಂಡಿರುವುದಲ್ಲ. ಅದರಲ್ಲಿ ಒಂದೇ ವಿಷಯಗಳನ್ನು ಹಲವಾರು ರೀತಿಯಲ್ಲಿ ಮನದಟ್ಟು ಮಾಡುವಂತಹ ಶೈಲಿ ಇದೆ. ಒಂದು ಸತ್ಕರ್ಮವನ್ನು ಹೇಳಿದ ಬಳಿಕ ಅದಕ್ಕೆ ವಿರುದ್ಧವಾಗಿರುವಂತಹ ಕೆಡುಕಿನ ಬಗ್ಗೆ ಹೇಳಲಾಗ್ತದೆ. ಸತ್ಕರ್ಮವನ್ನು ಮಾಡಲಿಕ್ಕೆ ಆದೇಶ ಕೊಡುತ್ತದೆ, ಅದರಿಂದ ಸಿಗುವಂತಹ ಪ್ರತಿಫಲದ ಬಗ್ಗೆ ಹೇಳಲಾಗ್ತದೆ. ಅದೇ ರೀತಿ ಕೆಡುಕಿನ ಬಗ್ಗೆ ಎಚ್ಚರಿಕೆ ನೀಡಲಾಗ್ತದೆ. ಉದಾಹರಣೆಗೆ ಬಡ್ಡಿ ಎನ್ನುವಂತಹ ಶೋಷಣೆಯ ಬಗ್ಗೆ ಎಚ್ಚರಿಕೆ ನೀಡುತ್ತದೆ, ಇದರಿಂದ ನೀವು ದೂರ ಇರಿ ಅಂತ ಹೇಳುತ್ತದೆ. ಅದರ ನಂತರ ಹೇಳ್ತದೆ ನೀವು ದಾನ ಧರ್ಮ ಮಾಡಿ ಅಂತ ಹೇಳಿ. ಒಬ್ಬ ಬಡಪಾಯಿಗೆ ಅವನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದಂತಹ ಸಂದರ್ಭದಲ್ಲಿ ಅವನಿಗೆ ಸಾಲವನ್ನು ನೀಡಿ ಮತ್ತೆ ಅವನಿಂದ ಪಡೆಯುವಾಗ ಹೆಚ್ಚಿನ ಮೊತ್ತವನ್ನು ವಸೂಲು ಮಾಡುವಂತಹದ್ದು ಇದೊಂದು ಶೋಷಣೆಯ ವಿಧಾನ. ಇದರಿಂದ ನೀವು ದೂರ ಇರಬೇಕು. ಅದರ ಬದಲಿಗೆ ಬಡವನಿಗೆ ಸಹಾಯ ಮಾಡುವಂತಹ, ದಾನ ಧರ್ಮ ಮಾಡುವಂತಹ ಗುಣವನ್ನು ನೀವು ಬೆಳೆಸಿಕೊಳ್ಬೇಕು. ಹೀಗೆ ಕೆಡುಕಿನಿಂದ ನೀವು ದೂರ ಇರಿ, ಒಳಿತನ್ನು ಮಾಡಿ ಅಂತ ಕಲಿಸಿಕೊಡಲಾಗಿದೆ. ಇದೆಲ್ಲದರ ಅಂತಿಮ ಪರಿಣಾಮ ನಾವು ಎಲ್ಲರೂ ಒಂದು ದಿವಸ ಮರಣ ಹೊಂದುವವರಾಗಿದ್ದೇವೆ. ನಮ್ಮ ಆಯುಷ್ಯ ಎಷ್ಟು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಆಯುಷ್ಯವನ್ನು ತೀರ್ಮಾನಿಸುವ ನಮ್ಮನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನು. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮನುಷ್ಯರು ಒಂದು ಕುಟುಂಬದವರು. ಪ್ರಥಮ ಮನುಷ್ಯ ಹಜರತ್ ಆದಮ್ ಮತ್ತು ಹವ್ವಾ ದಂಪತಿಗಳ ಮಕ್ಕಳಾಗಿದ್ದಾರೆ ಈ ಜಗತ್ತಿನ ಎಲ್ಲ ಮನುಷ್ಯರು. ಆರಂಭದಲ್ಲಿ ಓದಿದಂತಹ ಸೂಕ್ತದಲ್ಲಿ ಹೇಳಿರುವಂತಹದ್ದು, ನೀವು ಬೇರೆ ಬೇರೆ ಗೋತ್ರಗಳಾಗಿರಬಹುದು, ಆದರೆ ನೀವು ಒಂದೇ ಜನಾಂಗದವರಾಗಿದ್ದೀರಿ, ಒಂದೇ ಕುಟುಂಬದವರಾಗಿದ್ದೀರಿ. ನಿಮ್ಮ ಮೇಲು ಕೀಳನ್ನು ನಿಶ್ಚಯಿಸುವಂತಹದ್ದು ನಿಮ್ಮ ಶರೀರದ ಚರ್ಮದ ಬಣ್ಣವಲ್ಲ, ನಿಮ್ಮ ಹಣ ಅಲ್ಲ, ನಿಮ್ಮಲ್ಲಿರುವಂತಹ ಸೊತ್ತು ಅಲ್ಲ, ಬದಲಾಗಿ ನಿಮ್ಮಲ್ಲಿರುವಂತಹ ಧರ್ಮನಿಷ್ಠೆ, ನಿಮ್ಮಲ್ಲಿರುವಂತಹ ಚಾರಿತ್ರ್ಯ, ನಿಮ್ಮಲ್ಲಿರುವಂತಹ ಗುಣ, ಅದು ನಿಮ್ಮ ಸ್ಥಾನಮಾನವನ್ನು ನಿರ್ಣಯಿಸುತ್ತದೆ. ನಾವೆಲ್ಲರೂ ಒಂದು ದಿವಸ ಮರಣ ಹೊಂದಲಿಕ್ಕಿದ್ದೇವೆ. ಆ ಮರಣದ ಬಳಿಕ ಇನ್ನೊಂದು ಶಾಶ್ವತವಾದಂತಹ ಜೀವನ ಇದೆ. ಇದು ಕರ್ಮಗಳ ಲೋಕ, ಒಂದು ಪರಿಣಾಮದ ಲೋಕ ಅಂತ ಹೇಳುವಂತಹದ್ದಿದೆ. ನಮ್ಮ ಸೃಷ್ಟಿಕರ್ತನ ಮುಂದೆ ನಾವು ಹಾಜರುಗೊಳ್ಳಲಿಕ್ಕಿದ್ದೇವೆ. ಈಗಾಗಲೇ ಶ್ರೀ ವಿದ್ಯಾಧರ ಶೆಟ್ಟಿ ಅವರು ಹೇಳಿದ್ರು, ಆ ವಿಶ್ವಾಸ ನಮ್ಮಲ್ಲಿಯೂ ಇದೆ. ನಾವೆಲ್ಲರೂ ದೇವನ ಮುಂದೆ ಹಾಜರುಗೊಳ್ಳಲಿಕ್ಕಿದ್ದೇವೆ. ನಮ್ಮ ಜೀವನದ ಲೆಕ್ಕಾಚಾರವನ್ನು ಅವನ ಮುಂದೆ ಸಮರ್ಪಿಸಲಿಕ್ಕಿದ್ದೇವೆ. ನಾವು ಮಾಡಿದಂತಹ ಸತ್ಕರ್ಮಗಳಿಗೆ ಅವತ್ತು ನಾವು ಪ್ರತಿಫಲವನ್ನು ಪಡೆಯಲಿಕ್ಕಿದ್ದೇವೆ. ನಾವು ಮಾಡಿದಂತಹ ಕೆಡುಕುಗಳಿಗೆ ಶಿಕ್ಷೆಯನ್ನು ಪಡೆಯಲಿಕ್ಕಿದ್ದೇವೆ. ಆದ್ದರಿಂದ ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಜನರಿಗೆ ಒಳಿತನ್ನು ನಾವು ಬಿಟ್ಟು ಹೋಗುವಂತಾಗಬೇಕು, ಜನರಿಗೆ ಪ್ರಯೋಜನಕಾರಿಯಾದದನ್ನು ಬಿಟ್ಟು ಹೋಗುವಂತಾಗಬೇಕು. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದ್ರು,
ನೀವು ಈ ಜಗತ್ತಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ನೀವು ಮರಣ ಹೊಂದುವುದಾದರೆ ನೀವು ಮಾಡಿದಂತಹ ಒಳ್ಳೆಯ ಕೆಲಸಗಳ ಪ್ರಯೋಜನ ಸಮಾಜದಲ್ಲಿ ಎಲ್ಲಿಯವರೆಗೆ ಜನರಿಗೆ ಅದರ ಪ್ರಯೋಜನ ಸಿಗ್ತಾ ಇರ್ತದೆಯೋ ಅಲ್ಲಿಯ ತನಕ ನಿಮ್ಮ ಮರಣದ ಬಳಿಕವೂ ನಿಮ್ಮ ಖಾತೆಗೆ ಅದರ ಪುಣ್ಯ ಫಲಗಳು ಜಮೆ ಆಗ್ತಾ ಇರ್ತದೆ ಅಂತ ಹೇಳಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜನರಿಗೆ ಪ್ರಯೋಜನಕಾರಿಯಾದಂತಹ ಒಂದು ಶಾಲೆಯನ್ನು ಕಟ್ಟಿಕೊಟ್ಟರೆ, ಜನರಿಗೆ ಪ್ರಯೋಜನಕಾರಿಯಾಗುವಂತಹ ಒಂದು ಸಾರ್ವಜನಿಕ ಓಡಿ ಹೋದರೆ ಅದನ್ನು ತೋಡಿಕೊಟ್ಟವ ಅವನು ಮರಣ ಹೊಂದಿದರು. ಆ ಮರಣದ ಬಳಿಕವೂ ಹಲವಾರು ಮಂದಿ ಅದರಿಂದ ಪ್ರಯೋಜನ ಪಡೆಯುತ್ತಾ ಇರ್ತಾರೆ. ಆದ್ದರಿಂದ ಎಲ್ಲಿಯ ತನಕ ಜನರು ಅದರ ಪ್ರಯೋಜನವನ್ನು ಪಡೆಯುತ್ತಾ ಇರ್ತಾರೆಯೋ ಅಲ್ಲಿಯ ತನಕ ಆ ಮರಣ ಹೊಂದಿದ ವ್ಯಕ್ತಿಗೆ ಅದರ ಪುಣ್ಯ ಫಲಗಳು ಜಮೆ ಆಗ್ತಾ ಇರ್ತದೆ. ಅದೇ ರೀತಿ ಒಬ್ಬನು ಸಮಾಜಕ್ಕೆ ಹಾನಿಕಾರಕವಾದನ್ನು ಬಿಟ್ಟು ಹೋದರೆ ಎಲ್ಲಿಯ ತನಕ ಸಮಾಜ ಅದರಿಂದ ನಷ್ಟವನ್ನು ಅನುಭವಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ಅವನ ಖಾತೆಗೆ ಅದರ ಪಾಪ ಫಲಗಳು ಜಮೆ ಆಗ್ತಾ ಇರ್ತದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಚ್ಚರಿಕೆ ನೀಡಿದರು. ನಮ್ಮ ಸಮಾಜದಲ್ಲಿ ಹಲವಾರು ಮಂದಿ ಇದ್ದಾರೆ ದ್ವೇಷ ಭಾಷಣ ಮಾಡುವವರು. ಅವರ ಕೆಲಸವೇ ಸಮಾಜದಲ್ಲಿ ದ್ವೇಷವನ್ನು ಹರಡುವಂತಹದ್ದು. ಅವರು ದ್ವೇಷ ಭಾಷಣ ಮಾಡಿ ಹೋಗಿರ್ತಾರೆ. ಅವರ ಆರಾಮದಲ್ಲಿ, ಅವರ ಎಸಿ ರೂಮಿನಲ್ಲಿ ಅವರು ಆರಾಮವಾಗಿರ್ತಾರೆ. ಆದರೆ ಬಡಪಾಯಿಗಳು ಪರಸ್ಪರ ಕಚ್ಚಾಡ್ತಾರೆ. ಅದು ಕೆಲವೊಮ್ಮೆ ಆ ದ್ವೇಷ ತಲೆ ತಲಾಂತರಗಳ ತನಕ ಮುಂದುವರಿಯುತ್ತದೆ. ಹೀಗೆ ದ್ವೇಷ ಹಬ್ಬಿಸಿದಂತಹ ವ್ಯಕ್ತಿ ಅವನು ಒಂದು ವೇಳೆ ಮರಣ ಹೊಂದಿ ಹೋಗಬಹುದು. ಆದರೆ ಮರಣ ಹೊಂದಿದ ಬಳಿಕವೂ ಈ ಸಮಾಜದಲ್ಲಿ ಆ ದ್ವೇಷದ ಅಗ್ನಿ ಹಾಗೆ ಉರಿತಾ ಇದೆ ಅಂತ ಹೇಳಿ ಆದ್ರೆ ಎಲ್ಲಿಯ ತನಕ ಸಮಾಜ ಅದರಿಂದ ನಷ್ಟವನ್ನು ಅನುಭವಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ಅವನ ಖಾತೆಗೆ ಅದರ ಪಾಪ ಫಲಗಳು ಜಮೆ ಆಗ್ತಾ ಇರ್ತದೆ. ತನ್ನ ಸೃಷ್ಟಿಕರ್ತನ ಮುಂದೆ ಅವನು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಲಿಕ್ಕಿದ್ದಾನೆ ಎನ್ನುವಂತಹ ಕಠಿಣವಾದ ಎಚ್ಚರಿಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದ್ದಾರೆ. ಆದ್ದರಿಂದ ನಾವು ಮಾಡಬೇಕಾದಂತಹ ತೀರ್ಮಾನ, ನಾವು ಈ ಜಗತ್ತಿನಲ್ಲಿ ನಮಗೆ ಆಯುಷ್ಯ ಇದ್ದಷ್ಟು ದಿನ ನಾವು ಒಳ್ಳೆಯದನ್ನು ಮಾಡಿ ಜೀವಿಸುವ, ಜನರಿಗೆ ಪ್ರಯೋಜನಕಾರಿಯಾದದ್ದನ್ನು ಮಾಡಬೇಕು. ಆ ತೀರ್ಮಾನವನ್ನು ನಾವು ಕೈಗೊಳ್ಳಬೇಕು. ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಒಳ್ಳೆಯದನ್ನು ಬಿಟ್ಟು ಹೋಗುವಂತಹ ತೀರ್ಮಾನವನ್ನು ಮಾಡಬೇಕು. ಅದಕ್ಕೆ ಸ್ಫೂರ್ತಿ ನೀಡುವಂತಹ ಒಂದು ಆರಾಧನಾ ಕರ್ಮ ಆಗಿದೆ ಉಪವಾಸ ವ್ರತ ಎನ್ನುವಂತಹದ್ದು. ಆ ಉಪವಾಸ ವ್ರತದಿಂದ ನಾವು ಈ ಸ್ಫೂರ್ತಿಯನ್ನು ಗಳಿಸಿಕೊಳ್ಬೇಕು. ಈ ತಿಂಗಳಲ್ಲಿ ವಿಶೇಷವಾಗಿ ಕುರ್ಆನನ್ನು ಹೆಚ್ಚು ಹೆಚ್ಚಾಗಿ ಓದಲಿಕ್ಕೆ ಪ್ರೋತ್ಸಾಹ ನೀಡಿರುವಂತಹದ್ದು ಇದರ ಶಿಕ್ಷಣವನ್ನು ನೀವು ಮೈಗೂಡಿಸಿಕೊಳ್ಬೇಕು ಎನ್ನುವಂತಹ ಉದ್ದೇಶ ಆಗಿದೆ. ನಿಮ್ಮ ಮನಸ್ಸು ಕೋಮುವಾದದಿಂದ ಮುಕ್ತವಾಗಿರಬೇಕು. ದ್ವೇಷ ಅಸೂಯೆ ಬೆಳೆಸುವಂತಹದ್ದು ಧರ್ಮ ಇರುವವರ ಕೆಲಸ ಅಲ್ಲ. ಧರ್ಮವಿರುವವರು ಅದನ್ನೆಲ್ಲವನ್ನು ತೊರೆಯಬೇಕು ಅಂತ ಕಲಿಸಿಕೊಡಲಾಗಿದೆ. ಧರ್ಮದ ಹೆಸರಲ್ಲಿ ದ್ವೇಷವನ್ನು ಬೆಳೆಸುವ ಮೂಲಕ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಧರ್ಮವನ್ನು ಧರ್ಮದ ಮೌಲ್ಯಗಳ ಮೂಲಕ ರಕ್ಷಣೆ ಮಾಡಬೇಕೇ ಹೊರತು ಪರಸ್ಪರ ಕಚ್ಚಾಡಿಸುವ ಮೂಲಕ ಅಲ್ಲ. ಆದ್ದರಿಂದ ಈ ರಂಜಾನ್ ತಿಂಗಳು ಇದರ ಉಪವಾಸ ವ್ರತ ನಮಗೆ ಕೊಡುವಂತಹ ಸಂದೇಶ ಸಹನೆಯ ಗುಣವನ್ನು ಮೈಗೂಡಿಸಿಕೊಳ್ಳುವಂತಹದ್ದು ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತಹದ್ದು ಮತ್ತು ಹೆಚ್ಚು ಹೆಚ್ಚು ಸತ್ಕರ್ಮಗಳನ್ನು ಮಾಡುವಂತಹ ಸ್ಫೂರ್ತಿ ಗಳಿಸುವಂತಹದ್ದು ಮತ್ತು ಏನೆಲ್ಲ ಕೆಟ್ಟ ಗುಣಗಳು ನಮ್ಮಲ್ಲಿವೆಯೋ ಆ ಕೆಟ್ಟ ಗುಣಗಳನ್ನು ತೊರೆಯಲಿಕ್ಕಿರುವಂತಹ ಒಂದು ಒಳ್ಳೆಯ ಅವಕಾಶ. ನಿರಂತರವಾಗಿ 29 ದಿವಸವೋ 30 ದಿವಸವೋ ನಾನು ಬಹಳ ಕಟಿಬದ್ಧವಾಗಿ ಈ ವಿಷಯದಲ್ಲಿ ನಿಂತುಕೊಂಡರೆ ನನ್ನ ಎಲ್ಲ ದುರ್ಗುಣಗಳನ್ನು ಬಿಟ್ಟುಕೊಂಡು ನಾನು ಸತ್ಕರ್ಮಗಳನ್ನು ಮಾಡ್ತೇನೆ ಅಂತ ಎನ್ನುವ ತೀರ್ಮಾನದೊಂದಿಗೆ ಈ ಉಪವಾಸ ವ್ರತವನ್ನು ನಾವು ಆಚರಿಸುತ್ತೇವೆಂದಾದರೆ ನಮಗೆ ಆ ಉಪವಾಸದ ತಿಂಗಳಿನ ನಂತರವೂ ಕೂಡ ಆ ಒಳ್ಳೆಯ ಗುಣಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಮತ್ತು ಯಾವ ಕೆಟ್ಟ ಗುಣಗಳನ್ನು ತೊರೆದಿದ್ದೇವೆಯೋ ಅದನ್ನು ಶಾಶ್ವತವಾಗಿ ತೊರೆದು ಮುಂದುವರಿಯಲಿಕ್ಕೂ ಸಾಧ್ಯ. ಈ ನಿಟ್ಟಿನಲ್ಲಿ ಈ ಉಪವಾಸ ವ್ರತ ನಮಗೆಲ್ಲರಿಗೂ ಶುಭವಾಗಲಿ, ಪ್ರಯೋಜನಪ್ರದ ಆಗಲಿ ಮತ್ತು ಇದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಈಗಾಗಲೇ ಬಹಳ ಉತ್ತಮವಾಗಿ ಇಲ್ಲಿ ತಮ್ಮಲ್ಲಿರುವಂತಹ ಮೌಲ್ಯಗಳನ್ನು ಇಲ್ಲಿ ಹಂಚಿಕೊಂಡಂತಹ ಎಲ್ಲ ಅತಿಥಿಗಳಿಗೂ ನಾನು ಕೃತಜ್ಞತೆಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಸಹನೆಯಿಂದ ಆಲಿಸಿದಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ಕೃತಜ್ಞತೆ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.